ಅದು 2025 ಅಕ್ಟೋಬರ್ 23ನೇ ತಾರೀಕು ಗುರುವಾರ ರಾತ್ರಿ ಸಾತಾರದ ಹೊರಗಡೆ ಇರುವಂತಹ ಒಂದು ಖಾಸಗಿ ಹೋಟೆಲ್ನಲ್ಲಿ 28 ವರ್ಷದ ವೈದ್ಯೆಯೊಬ್ಬಳ ದೇಹ ಅವಳ ರೂಮ್ನಲ್ಲಿ ಕಂಡುಬರುತ್ತದೆ. ಯಾವಾಗ ಈ ವೈದ್ಯೆಯ ಬೆಳಗ್ಗೆ ರೂಮು ತೆಗೆಯದೇ ಇದ್ದಾಗ ಸಿಬ್ಬಂದಿ ಆ ರೂಮಿನ ಬಾಗಿಲನ್ನ ಒಡೆದು ಒಳಗೆ ಹೋದಾಗ ಗೊತ್ತಾಗಿದ್ದು ಆ ಯುವತಿ ಸಾವನ್ನಪ್ಪಿದ್ದರು. ಅದಕ್ಕೆ ಕಾರಣ ಆತ್ಮಹತ್ಯೆ ಆಗಿತ್ತು. ಹೌದು, ಇಮಿಡಿಯೇಟ್ ಆಗಿ ಆ ಒಂದು ಖಾಸಗಿ ಹೋಟೆಲ್ನ ಮ್ಯಾನೇಜರ್ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರು ದೌಡಾಯಿಸ್ತಾರೆ. ಜೊತೆಗೆ FSL ಟೀಮ್ ಕೂಡ ಅಲ್ಲಿಗೆ ಬಂದಿತ್ತು. ನೋಡಿದಾಗ ಆ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಲ್ಲಿ ಗೊತ್ತಾಗಿತ್ತು. ಇಲ್ಲಿ ವಿಶೇಷತೆ ಹಾಗೂ ಟ್ವಿಸ್ಟ್ ಏನಪ್ಪ ಅಂದರೆ, ಯೂಶಲಿ ನಾವು ಯಾವುದೇ ಒಬ್ಬ ವ್ಯಕ್ತಿ ಆದಾಗ ಕೆಲವೊಮ್ಮೆ ಯಾವುದೇ ಒಂದು ಡೆತ್ ನೋಟ್ ಕೂಡ ಇರೋದಿಲ್ಲ. ಕೆಲವೊಮ್ಮೆ ಡೆತ್ ನೋಟ್ ಕೂಡ ಬರೆದರೂ ಕೂಡ ಯಾವುದೋ ಒಂದು ಪೇಪರ್ ಮೇಲೆ ಅಥವಾ ನೋಟ್ಬುಕ್ ಮೇಲೆ ಯಾವುದೋ ಒಂದು ಡೈರಿಯಲ್ಲಿ ಬರೆದು ಸಾವನ್ನಪ್ಪಿರ್ತಾರೆ. ಆದರೆ ಈ ಒಂದು ಕೇಸ್ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ಈ ಡೆತ್ ನೋಟ್ ಬರೆದಿದ್ದು ಆ ಆತ್ಮಹತ್ಯೆ ಮಾಡಿಕೊಂಡಂತಹ ವೈದ್ಯೆಯ ಏನೋ ಅಂಗೈಯಲ್ಲಿತ್ತು. ಹೌದು, ಅದರಲ್ಲಿ ಯಾಕೆ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ಲು ಅನ್ನೋದನ್ನ ಸಂಪೂರ್ಣವಾಗಿ ಬರೆದಿದ್ಲು ಅನ್ನೋದು ನಿಜಕ್ಕೂ ಅಲ್ಲಿ ಸೇರಿದಂತಹ ಪೊಲೀಸ್ ಆಫೀಸರ್ಗಳಿಗೆ ಬೆಚ್ಚಿ ಬೀಳಿಸಿತ್ತು. ಕಾರಣ ಇದೊಂದು ಅನ್ಯೂಜುವಲ್ ಕೇಸ್ ಆಗಿತ್ತು. ಅಂದ್ರೆ ಆ ಯುವತಿ ಎಷ್ಟು ನೊಂದಿದ್ಲು ಅನ್ನೋದಕ್ಕೆ ಇದೊಂದು ಕಾರಣವಾಗಿತ್ತು. ಸ್ನೇಹಿತರೆ, ನಿಜಕ್ಕೂ ಆ ಒಂದು ಆಸ್ಪತ್ರೆ ಸಿಬ್ಬಂದಿ ಕೂಡ ಈ ಒಂದು ದೃಶ್ಯವನ್ನು ನೋಡಿ ಅದರಲ್ಲಿದ್ದ ಒಬ್ಬ ಮಹಿಳೆ ತಕ್ಷಣವೇ ಮೂರ್ಛೆ ಬಂದು ಬಿದ್ದಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಗೊತ್ತಾಗಿದೆ. ಹೌದು ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ನಡೆದಂಥ ಈ ಘಟನೆ ಇಡೀ ಒಂದು ರಾಜ್ಯವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಇದಕ್ಕೆ ಕಾರಣ ನಾವು ಹುಡುಕ್ತಾ ಹೋದರೆ ಗೊತ್ತಾಗಿದ್ದು, ಈ ಯುವತಿಯ ಮೇಲೆ ನಿರಂತರವಾಗಿ 5 ತಿಂಗಳಿಂದ ಇಬ್ಬರು ವ್ಯಕ್ತಿಗಳು ಇವಳನ್ನ ಲೈಂಗಿಕವಾಗಿ ಬಳಸ್ತಾ ಇದ್ರು ಹಾಗೂ ಅವಳ ಮೇಲೆ ಅತ್ಯಾಚಾರವನ್ನ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಇದಕ್ಕೆ ಕಾರಣ ಏನಪ್ಪ? ಒಬ್ಬ ವೈದ್ಯ ಮೇಲೆ, ಅದು 28 ವರ್ಷದ ವೈದ್ಯ ಮೇಲೆ. ಇವಳು ಒಂದು ಸರ್ಕಾರಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ತನ್ನ ಕೋರ್ಸ್ ಅನ್ನ ಮುಗಿಸಿದ ಮೇಲೆ ಕೆಲವು ವರ್ಷಗಳ ಕಾಲ ರೂರಲ್ ಕಮಿಟ್ಮೆಂಟ್ ಇರುತ್ತೆ. ಅಂದ್ರೆ ಹಳ್ಳಿಗಳಿಗೆ ಹೋಗಿ ನೀವು ಅಲ್ಲಿ ನಿಮ್ಮ ಒಂದು ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗುತ್ತೆ. ಇದೇ ಕಾರಣ ಆ ಹುಡುಗಿಯು ಕೂಡ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಯುವತಿ ತನ್ನ ಒಂದು ರೂರಲ್ ಕಮಿಟ್ಮೆಂಟ್ ಅನ್ನ ಕೂಡ ಮುಗಿಸ್ತಾ ಇದ್ಲು. ಏನು 1 ತಿಂಗಳ ಮುಗಿದಿದ್ರೆ ಮುಂದೆ ಅವರು ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೊರದೇಶಕ್ಕೂ ಕೂಡ ಹೋಗಬೇಕೆನ್ನುವ ಒಂದು ಬೈಕನ್ನ ಇಟ್ಟುಕೊಂಡಿದ್ರು ಅನ್ನೋದು ಕೇಳಿ ಬಂದಿದೆ. ಹೌದು, ಯಾವಾಗ ಈ ಹುಡುಗಿ ಆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಏನಾಗಿದೆ ಅಂದ್ರೆ ಯಾವುದೋ ಒಂದು ಕೇಸಲ್ಲಿ ಒಂದು 3 ಜನನ್ನ ಹಿಡಿಯಲಾಗಿತ್ತು. ಆ ಕೇಸನ್ನ ಈ ಒಬ್ಬ ಇನ್ಸ್ಪೆಕ್ಟರ್ ದುಡ್ಡನ್ನ ತೆಗೆದುಕೊಂಡಿದ್ದಾನೆ. ಆ ಅಪರಾಧಿಗಳನ್ನ, ಆ ಆರೋಪಿಗಳನ್ನ ಬಚಾವು ಮಾಡಬೇಕು ಅಂತ ಈ ವೈದ್ಯ ಬಳಿ ಹೋಗಿ ಕೆಲವೊಂದು ನಕಲಿ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿಕೊಂಡಿದ್ದಾನೆ. ಯಾವಾಗ ಈ ದಕ್ಷ ವೈದ್ಯ ಕೊಡೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ನಕಲಿ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಕೊಡೋದಿಲ್ಲ ಅಂದಾಗ ನಿರಂತರವಾಗಿ ಆ ಒಬ್ಬ ಇನ್ಸ್ಪೆಕ್ಟರ್ ಇವಳ ಮೇಲೆ ಬಲಾತ್ಕಾರವನ್ನ ಮಾಡಿದ್ದಾನೆ ಅನ್ನೋ ವಿಷಯ ನಿರಂತರವಾಗಿ ತಿಳಿದು ಬಂದಿದೆ. ಅಷ್ಟೇ ಅಲ್ಲ, 5 ತಿಂಗಳ ಕಾಲ ಪದೇ ಅವಳ ರೂಮಿಗೆ ಹೋಗಿ ಅವಳ ಮೇಲೆ ಅತ್ಯಾಚಾರ ಮಾಡೋದು ಕಂಡು ಬಂದಿದೆ. ಅಷ್ಟೇ ಅಲ್ಲ, ಜೊತೆಗೆ ಇದರಲ್ಲಿ ಆ ಹುಡುಗಿಯ ಏನು ಯಾವೊಂದು ರೂಮಲ್ಲಿ ಇರ್ತಿದ್ಲೋ ಆ ಹುಡುಗಿಯ ಆ ಮನೆಯ ಓನರ್ ಕೂಡ ಇದರಲ್ಲಿ ಶಾಮೀಲಾಗಿದ್ರು ಅನ್ನೋದು ತಿಳಿದು ಬಂದಿದೆ. ನಿಜಕ್ಕೂ ಇವತ್ತು ಸರ್ಕಾರಿ ಕೆಲಸ ಮಾಡೋದು ತುಂಬಾನೇ ಕಷ್ಟ ಆಗಿದೆ ಸ್ನೇಹಿತರೆ. ಯಾಕಂದ್ರೆ ಈ ರೀತಿಯ ಕೇಸ್ಗಳು ಆಗಾಗ ಬರ್ತಾನೆ ಇರ್ತವೆ. ವೈದ್ಯರ ಮೇಲೆ ಈ ರೀತಿ ದಬಾವ್ ಮಾಡೋದು, ಈ ರೀತಿ ಒತ್ತಡವನ್ನು ತರೋದು ತುಂಬಾ ಕಾಮನ್ ಆಗಿ ಹೋಗಿದೆ. ನಿಜ ಹೇಳಬೇಕೆಂದ್ರೆ ಇವತ್ತು ನಮ್ಮ ಪೊಲೀಸರು ನಮ್ಮ ಸಮಾಜವನ್ನ ಕಾಪಾಡ್ತಾ ಇಲ್ಲ, ಬದಲಾಗಿ ನಮ್ಮ ಸಮಾಜದಲ್ಲಿ ಒಂದು ರೀತಿಯ ಹೆದರಿಕೆ ಅಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಪೊಲೀಸ್ ಠಾಣೆಗೆ ಹೋಗಬೇಕು ಅಂದ್ರೆ ನಡುಗ್ತಾನೆ, ಹೆದರ್ತಾನೆ. ಅವನು ಬೇಕಾದರೆ ಯಾವನೊಬ್ಬ ಕಳ್ಳನ ಹತ್ರ ಹೋಗ್ಬಿಡ್ಬೋದು, ರೌಡಿ ಹತ್ರ ಹೋಗ್ಬಿಡ್ಬೋದು ಆರಾಮವಾಗಿ. ಆದರೆ ಇವತ್ತು ನಾವು ಪೊಲೀಸ್ ಠಾಣೆಗೆ ಹೋಗಬೇಕೆಂದ್ರೆ ಹೆದರಿಕೆ ಆಗ್ತಾ ಇದೆ. ಇವರು ನಮ್ಮ ಸಮಾಜವನ್ನು ಕಾಪಾಡುವಂತಹ ಪೊಲೀಸರು, ಆದರೆ ದುರಾದೃಷ್ಟ ಇವತ್ತು ಇವರೇ ಸಮಾಜ ಭಕ್ಷಕರಾಗಿದ್ದಾರೆ.
ಹೌದು, ಅಷ್ಟೊಂದು ಹೆದರಿಕೆ ನಮ್ಮ ಜನಸಾಮಾನ್ಯರಲ್ಲಿ ಉಂಟಾಗಿದೆ. ಪಾಲಿಟಿಷಿಯನ್ಸ್ ಬಿಟ್ಟಾಕಿ, ರೌಡಿಗಳನ್ನು ಬಿಟ್ಟಾಕಿ, ಅವರು ಯಾವುದಕ್ಕೂ ಹೆದರೋದಿಲ್ಲ. ಬದಲಾಗಿ ಜನಸಾಮಾನ್ಯರು ಪೊಲೀಸರಿಗೆ ಹೆದರಬೇಕಂತ ಪರಿಸ್ಥಿತಿ ಬಂದಿದೆ. ನಿಜಕ್ಕೂ ಇವರು ಕಾಪಾಡಬೇಕಾಗಿರೋದು ಜನಸಾಮಾನ್ಯರನ್ನ, ಬದಲಾಗಿ ಜನಸಾಮಾನ್ಯರಿಗೆ ಇವರು ಹರಾಸ್ಮೆಂಟ್ ಕೊಡ್ತಾ ಇದ್ದಾರೆ. ನೋಡಿ, ಈ ರೀತಿ ವೈದ್ಯರಿಗೂ ಕೂಡ ಇವರು ಕಿರುಕುಳ ಕೊಟ್ಟು ಸಾಯಿಸ್ತಾ ಇದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಇವರು ಇಳಿದಿರಬೇಕು ಅಂತ ಯೋಚನೆ ಮಾಡಿ ಸ್ನೇಹಿತರೆ. ಈ ಹುಡುಗಿ ಸಾಯುವಾಗ, ಅಂದರೆ ಆ ವೈದ್ಯೆ ಸಾಯುವಾಗ ತನ್ನ ಅಂಗೈಯಲ್ಲಿ ಆ ಇನ್ಸ್ಪೆಕ್ಟರ್ ಏನು ಅತ್ಯಾಚಾರ ಮಾಡ್ತಾ ಇದ್ನೋ ಅವನ ಹೆಸರನ್ನ ಬರೆದಿದ್ದಾಳೆ. ಅವನ ಹೆಸರೇ ಗೋಪಾಲ್ ಬದಾನೆ ಮತ್ತು ಅವಳ ಮನೆಯ ಮಾಲೀಕನಾದಂತಹ ಪ್ರಶಾಂತ್ ಬಣ್ಕಾರ್ ಅಂತ ಇದರಲ್ಲಿ ಬರೆದಿದ್ದಾಳೆ. ಅದು ನೀಟಾಗಿ ಪೊಲೀಸರಿಗೆ ಗೊತ್ತಾಗಿದೆ. ಹಾಗೂ ಅಲ್ಲಿ ಬಂದಂತಹ FSL ಟೀಮ್ ಇದರ ಬಗ್ಗೆ ಕುಲಂಕುಷವಾಗಿ ಅದರ ಬಗ್ಗೆ ಏನೋ ಪರೀಕ್ಷೆಯನ್ನು ಕೂಡ ಮಾಡಿದಾಗ ಗೊತ್ತಾಗಿದ್ದು ಇದು ನಿಜವಾಗ್ಲೂ ಆ ಹುಡುಗಿಯದ ಹ್ಯಾಂಡ್ ರೈಟಿಂಗ್ ಅಂತ ಗೊತ್ತಾಗಿದೆ. ಈ ವಿಷಯ ಬೆಳಕಿಗೆ ಬರುತ್ತಿದ್ದ ಹಾಗೆಯೇ ಸತಾರಾ ಜಿಲ್ಲೆಯ SP ತಕ್ಷಣವೇ ಇದರ ಮೇಲೆ ಆಕ್ಷನ್ ಕೂಡ ತೆಗೆದುಕೊಂಡಿದ್ರು. ಆ ಸಬ್ ಇನ್ಸ್ಪೆಕ್ಟರ್ ಗೋಪಾಲ್ ಬದಾನೆಯನ್ನ ಅಮಾನತು ಮಾಡಿದ್ದರು ಮತ್ತು ಜೊತೆಗೆ ಪ್ರಶಾಂತ್ ಬನ್ಕಾರನ್ನ ಕಸ್ಟಡಿಗೆ ಕೂಡ ತೆಗೆದುಕೊಂಡಿದ್ರು. ನೋಡಿದ್ರ ಸ್ನೇಹಿತರೆ, ಎಂತೆಂಥ ಆಸೆಗಳನ್ನಿಟ್ಟು ತಂದೆ ತಾಯಿ ಮಕ್ಕಳನ್ನ ಮೆಡಿಕಲ್ಲು, ಇಂಜಿನಿಯರಿಂಗು ಓದಿಸ್ತಾರೆ. ಇನ್ನೇನು ಆ ಹುಡುಗಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕಾಗಿತ್ತು, ಹೊರದೇಶಕ್ಕೂ ಕೂಡ ಹೋಗುವ ಕನಸನ್ನ ಕೊಂಡಿದ್ಲು. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಈ ರೀತಿ ಘಟನೆ ನಡೆದು ಹೋಗಿದೆ. ನಿಜಕ್ಕೂ ಆ ಕುಟುಂಬ ಭಾರಿ ಶಾಕ್ನಲ್ಲೂ ಕೂಡ ಇತ್ತು. ಇವತ್ತು ಸಮಾಜದಲ್ಲಿ ಒಬ್ಬ ಹುಡುಗಿ ಒಬ್ಬಳೇ ಇರೋದು ತುಂಬ ಕಠಿಣವಾಗಿ ಹೋಗಿದೆ. ಯಾಕೆ, ಕುಟುಂಬದಲ್ಲೂ ಇದ್ರೂ ಕೂಡ ಇಂತಹ ತೊಂದರೆಗಳು ಆಗಾಗ ಬರೋದು ನಾವು ಕಾಣ್ತಾ ಇದ್ದೀವಿ. ಅಂಥದ್ರಲ್ಲಿ ಒಬ್ಬ ಹುಡುಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಎಲ್ಲೋ ಒಂದು ಮನೆಯಲ್ಲೋ, ಎಲ್ಲೋ ಒಂದು ಹಾಸ್ಟೆಲಲ್ಲೋ, ಎಲ್ಲೋ ಒಂದು ಹೋಟೆಲಲ್ಲಿ ಇರೋದು ತುಂಬಾನೇ ಕಠಿಣವಾದಂತಹ ಪರಿಸ್ಥಿತಿ ಇದೆ. ಇವತ್ತಿನ ಸಮಾಜ ಒಬ್ಬ ಹುಡುಗಿ ಒಬ್ಬಳೇ ಇದ್ದಾಳೆ ಅಂದರೆ ಯಾವ ರೀತಿ ನೋಡಿಕೊಳ್ಳುತ್ತದೆ ಅನ್ನೋದಕ್ಕೆ ಈ ಒಂದು ಘಟನೆ ಕೂಡ ಸಾಕ್ಷಿಯಾಗಿದೆ. ಅದರಲ್ಲಿ ಪೊಲೀಸರು, ನಾನು ಮತ್ತೆ ಹೇಳ್ತೀನಿ, ಇಂಥವರು ನಿಜಕ್ಕೂ ರಾಕ್ಷಸರ ಥರ ಆಟವನ್ನು ಆಡ್ತಾ ಇದ್ದಾರೆ. ನೋಡಿ, ನೀವೇ ಯೋಚನೆ ಮಾಡಿ. 5 ತಿಂಗಳ ಕಾಲ ಸತತವಾಗಿ ಈ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆ ವೈದ್ಯೆಯನ್ನು ಕಾಪಾಡುವಂತಹ ಕೆಲಸ ಇದ್ರೂ ಕೂಡ ಅವಳ ಮೇಲೆ ಅತ್ಯಾಚಾರ ಮಾಡಿ ಕೊನೆಗೆ ಅವಳು ಸಾಯುವ ಹಾಗೆ ಮಾಡಿದ್ದಾನೆ. ಅವಳ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿರಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಆದರೆ ಒಂದು ವಿಷಯ ಇಲ್ಲಿ ಗೊತ್ತಾಗಿದ್ದು, ಅವಳ ಅಂಗೈಯಲ್ಲಿ ಬರೆದಂತಹ ಆ ನೋಟು ಆ ಸಬ್ ಇನ್ಸ್ಪೆಕ್ಟರ್ನ ಮತ್ತು ಆ ಮನೆ ಮಾಲೀಕನನ್ನ ಕಂಬಿ ಎಣಿಸುವ ಹಾಗೆ ಮಾಡಿರೋದು ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಅಷ್ಟೇ. ಆದರೆ ಇಂತಹ ಕೆಲಸಗಳು ನಮ್ಮ ಸುತ್ತಮುತ್ತ, ನಮ್ಮ ಸಮಾಜದಲ್ಲಿ ನಿರಂತರವಾಗಿ ನಡೀತಾ ಇರೋದು ಇನ್ನೊಂದು ಕೆಟ್ಟ ವಿಚಾರ. ಇಂಥವುಗಳಿಗೆ ಯಾವಾಗ ಬ್ರೇಕ್ ಸಿಗುತ್ತೋ, ಯಾವಾಗ ಕೊನೆ ಆಗುತ್ತೋ ಗೊತ್ತಿಲ್ಲ. ಈ ಕಲಿಯುಗದಲ್ಲಿ ಮಾತ್ರ ಇಂಥವುಗಳಿಗೆ ಕೊನೆಯೇ ಇಲ್ಲ ಅಂತ ಅನಿಸುತ್ತೆ. ಈ ಸಮಾಜದಲ್ಲಿ ಕೇವಲ ದುಡ್ಡು ಇದ್ದವರಿಗೆ ವ್ಯಾಲ್ಯೂ ಇದೆ. ಈ ಸಮಾಜದಲ್ಲಿ ಶಕ್ತಿ ಇರೋರಿಗೆ ವ್ಯಾಲ್ಯೂ ಇದೆ. ಬುದ್ಧಿ ಇರೋರಿಗಂತೂ ನಿಜಕ್ಕೂ ಇಲ್ಲಿ ವ್ಯಾಲ್ಯೂ ಅನ್ನೋದು ತುಂಬಾ ಕಡಿಮೆ.